ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದೆ. ಧರ್ಮಸ್ಥಳದ ಎಸ್ಡಿಎಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಭೂತಪೂರ್ವವಾದಂತಹ ಸಾಧನೆಯನ್ನ ಗೈದಿದೆ. ಆ, ಶೇಕಡ 100 ಫಲಿತಾಂಶ ಮಾತ್ರ ಅಲ್ಲ, 600ಕ್ಕಿಂತ ಹೆಚ್ಚು 7 ಜನರು ಪಡೆದಿದ್ದಾರೆ. ಅದರಲ್ಲಿ 620 ಅಂಕಗಳನ್ನ ಇಬ್ರು ವಿದ್ಯಾರ್ಥಿನಿಯರು ಪಡೆದಿರುವಂತಹದ್ದು. ಅದರಲ್ಲಿ ಒಬ್ರು ಮಾಧುರ್ಯ ಜಿ ಭಟ್ ಅವರು, ಇನ್ನೊಬ್ರು ಪೂರ್ವಿ ಅವರು, ಆ, ಪೂರ್ವಿ ಕೆ ಭಟ್ ಅವರು. ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಮಾಧುರ್ಯ ಅವರು ಮೈಸೂರು ಕಡೆಗಿದ್ದಾರೆ. ಅವರನ್ನ ಸಂಪರ್ಕ ನಾವು ದೂರವಾಣಿ ಮೂಲಕ ಮಾಡ್ತೇವೆ ಅಂತ ಹೇಳ್ತಾ, ಇದೀಗ ಪೂರ್ವಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು. ಕಂಗ್ರಾಚುಲೇಷನ್ ಪೂರ್ವಿ, ಏನ್ ಹೇಳ್ತೀರಿ? ಅಂದ್ರೆ 620 ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. 615 ಮೇಲೆ ಬರ್ತದೆ ಅಂತ ಗೊತ್ತಿತ್ತು ನನ್ಗೆ. ಮತ್ತೆ ಫುಲ್ ನಾನು ನನ್ನ ಮಾರ್ಕ್ಸ್ ಬಂದದಕ್ಕೆಲ್ಲ ಟೀಚರ್ಸಿಗೆ ನಾನು ಡೆಡಿಕೇಟ್ ಮಾಡ್ತೇನೆ. ಅಂದ್ರೆ ಅವರು ಈ ಫುಲ್ ಇಯರ್ ಜಸ್ಟ್ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿಲ್ಲ, ಕಲ್ಚರಲ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ಗೆ. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಪೇರೆಂಟ್ಸಿಗೆ ಸಹ ಡೆಡಿಕೇಟ್ ಮಾಡ್ತೇನೆ. ಅವ್ರು ಸಹ ದಿನಾಲು ನನ್ಗೆ ಬೆಳಿಗ್ಗೆ ಆಮ್, ಎಬ್ಬಿಸಿ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ಸಹ ಒಟ್ಟಿಗೆ ಕೂತ್ಕೊಳ್ತಿದ್ರು ನನ್ನ ಅಮ್ಮ ಅಪ್ಪ ಎಲ್ಲ. ಸೊ ಎಲ್ಲರಿಗೆ ಡೆಡಿಕೇಟ್ ಮಾಡ್ತೀನಿ. ಅಂದ್ರೆ ನೀವು ಹೇಳ್ತಿರೋದು ಓದು ಓದು ಈ ರೀತಿ ಓದಿದಾರಲ್ಲ, ಡ್ಯಾನ್ಸು ನಾಟಕ ಇದನ್ನೆಲ್ಲ ಮಾಡ್ಕೊಂಡೇ ಓದಿದ್ದು ಅಂತ. ಹೌದು. ಅಂದ್ರೆ ನಾನು ಸ್ಪೀಚ್, ಡಿಬೇಟ್, ಕಲೋತ್ಸವದಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ. ಮತ್ತೆ ಅದಕ್ಕೆ ಸಹ ಸ್ಕೂಲ್ನವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಸ್ಕೂಲ್ನವ್ರು ಪ್ರೆಷರೇ ಹಾಕ್ಲಿಲ್ಲ. ಸೊ ನಾವು ಫ್ರೀ ಆಗಿ ಓದಿದ್ದು ಫುಲ್ ಇಯರ್. ಅದಕ್ಕೆ ಇಷ್ಟು ಮಾರ್ಕ್ಸ್ ಬಂತು. ಹೇಗೆ ಓದುದು ಹೇಗೆ? ಯಾಕೆ ಅಂತಂದ್ರೆ ಎಲ್ಲರೂ ಖಾಲಿ ಓದುದ್ರ ಬಗ್ಗೆ ಮಾತಾಡ್ತೇವೆ. ಆದ್ರೆ ಈಗ ಪೂರ್ವಿ ಹತ್ರ ಮಾತಾಡಬೇಕು. ಇಷ್ಟೆಲ್ಲ ಕಲೋತ್ಸವ, ಈ ಎಲ್ಲ ಕಲರವದ ಜೊತೆಗೆ ಓದಿದ್ದು ಹೇಗೆ? ಓದುದು ಹೇಗೆ? ಅಂದ್ರೆ ನಾವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಹೀಗೆ ಸ್ಲೋ ಆಗಿ ಫೋಕಸ್ ಮಾಡಿದ್ದು, ಮತ್ತೆ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದು. ಅಂದ್ರೆ ದಿನಾಲು ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಷ್ಟು ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ದಿನಾಲು ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಆ ಫುಲ್ ವೀಕಲ್ ಆದ ಪಾಠಗಳನ್ನೆಲ್ಲ ಸಂಡೇ ಕವರ್ ಅಪ್ ಮಾಡ್ತಿದ್ವಿ. ದಿನಾಲು ಸಂಡೇ ಇಷ್ಟು ಅವರ್ ಓದ್ಲಿಕ್ಕಂತ, ಅಂದ್ರೆ 6 ಅವರ್ಸ್ 7 ಅವರ್ಸ್ ಅಂತ ಇಡ್ತಿದ್ವಿ. ಈ ಅವರಲ್ಲಿ ಈ ಸಬ್ಜೆಕ್ಟ್ ಓದ್ಬೇಕು, ಈ ಅವರಲ್ಲಿ ಈ ಸಬ್ಜೆಕ್ಟ್ ಓದ್ಬೇಕು. ಸ್ಕೂಲಲ್ಲಿ ಇದ್ದ ಟೈಮ್ ಟೇಬಲ್ ಆಗಿ ಫಾಲೋ ಮಾಡ್ತಿದ್ವಿ. ಮೇಡಮ್, ಇಬ್ರು ವಿದ್ಯಾರ್ಥಿನಿಯರ ಸಾಧನೆ ಬಗ್ಗೆ ಏನ್ ಹೇಳ್ತೀರಿ? ಇಬ್ರು ವಿದ್ಯಾರ್ಥಿನಿಯರು ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ. ಅವರು ಖಾಲಿ ಪಾಠ ಪ್ರವಚನಗಳು ಅಂತಲ್ಲ, ಇಬ್ರು ಕೂಡ ಪ್ರತಿಯೊಂದು ಶಾಲೆಯ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದು, ಪ್ರಬಂಧ ಇರ್ಬೋದು, ಭಾಷಣ ಇರ್ಬೋದು, ಅಥವಾ ಕತೆ ಹೇಳುವಂಥದ್ದು ಇರ್ಬೋದು. ಸೊ ಕರಿಕ್ಯುಲರ್ನ ಜೊತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಮತ್ತೆ ಈ 54 ಮಕ್ಕಳ ಬಗ್ಗೆ ಹೇಳಬೇಕಿದ್ರೆ, ಆ 54 ಮಕ್ಕಳಿಗೂ ನಾವು ಎಲ್ಲಾ ರೀತಿಯ ಆಕ್ಟಿವಿಟೀಸ್ಗಳಿಗೆ ಎಕ್ಸ್ಪೋಜರ್ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಶೇಕಡ 100 ಫಲಿತಾಂಶ? ಶೇಕಡ 100 ಫಲಿತಾಂಶ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು, ಟಾರ್ಗೆಟ್ ಹೇಗಿತ್ತು ಅಂತ ಹೇಳಿದ್ರೆ 80% ಮಕ್ಕಳು 80%ಗಿಂತ ಜಾಸ್ತಿ ತಗೊಳ್ಬೇಕು ಅಂತ ಇತ್ತು. ಆಲ್ಮೋಸ್ಟ್ ಅದನ್ನು ರೀಚ್ ಆಗಿದ್ದೇವೆ ಅಂತ ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೇವೆ. ಜೂನ್ 1ರಿಂದನೇ ನಾವು ಅವರಿಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ಇದ್ದೆವು. ABC ಅಂತ ಗ್ರೂಪ್ ಮಾಡಿಕೊಂಡು ರಿವಿಷನ್ ಅನ್ನ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ. ಇಯರ್ ಎಂಡಿಗೆ ಆಗುವಾಗ ನಮಗೆ ತುಂಬಾ ಸ್ಟ್ರೆಸ್ ಔಟ್ ಅಂತ ಆಗ್ಲಿಲ್ಲ. ಮಕ್ಕಳು ಕೂಡ ತುಂಬಾ ಆರಾಮದಲ್ಲಿಯೇ ಓದಿ ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ. ಖುಷಿ ಇದೆ ಮಕ್ಕಳ ಸಾಧನೆ ಬಗ್ಗೆ? ಮಕ್ಕಳ ಸಾಧನೆಯ ಬಗ್ಗೆ ಖುಷಿ ಇದೆ. ಆಡಳಿತ ಮಂಡಳಿಯ ಸ್ಫೂರ್ತಿ ಕೊಟ್ಟಂತಹ ಆಡಳಿತ ಮಂಡಳಿಗೂ ಆಭಾರಿಯಾಗಿದ್ದೇವೆ. ಅದೇ ರೀತಿ ಇವನ್ ನಮಗೆ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆ ರೀತಿಯ ಸಪೋರ್ಟ್ ಅನ್ನ ಕೊಟ್ಟಿದೆ. ಟೀಚರ್ಸಿನ ಹಾರ್ಡ್ ವರ್ಕ್, ಡೆಡಿಕೇಶನ್ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವರ್ಕ್ ಮಾಡಿದ್ದಾರೆ ಅವರು. ಈಗ ಪೂರ್ವಿ HM ಪರಿಮಳ ಮೇಡಮ್ ಮಾತಾಡಿದ್ರು, ಥ್ಯಾಂಕ್ ಯು ಮೇಡಮ್. ಈಗ ಅವರ ತಂದೆ ಇದ್ದಾರೆ ಪ್ರಕಾಶ್ ಅವರು, ಏನ್ ಹೇಳ್ತೀರಿ ಮಗಳ ಸಾಧನೆ ಬಗ್ಗೆ? ತುಂಬಾ ಖುಷಿ ಆಗ್ತಾ ಉಂಟು ಸರ್. ಇದಕ್ಕೆ ಸಾಧನೆಗೆ ಶಾಲೆಗೆ ಮತ್ತೆ ಅಧ್ಯಾಪಕ ವೃಂದದವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಮಗಳ ಪ್ರಯತ್ನ, ಬೆಳಗ್ಗೆ ಓದ್ಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತಿದ್ದೆವು. ಮತ್ತೆ ಅಂದು ಆದ ಪಾಠವನ್ನು ಅಂದೇ ಓದ್ಲಿಕ್ಕೆ ಹೇಳ್ತಿದ್ದೆವು. ಮತ್ತೆ ವಾರಕ್ಕೊಂದ್ಸರ್ತಿ ರಿವಿಷನ್ ಆ ಟೈಪು ನೋಡ್ತಿದ್ದೆವು. ಮತ್ತೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಒಳ್ಳೆ ಅಂಕಗಳು ಗಳಿಸಿದ್ದಾಳೆ. ಆದ ಕಾರಣ ಒಂದು ಹೋಪ್ಸ್ ಇತ್ತು ಬರ್ತದೆ ಅಂತ. ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವಳ ಹತ್ರ 620 ಸಿಗಬಹುದು ಅಂತ. ಅವಳು ತೆಗೆದಿದ್ದಾಳೆ. ಹೌದು. ನೀವು ರ್ಯಾಂಕ್ ಸ್ಟೂಡೆಂಟ್? ಇಲ್ಲ, ನಾವು ಪಾಠದಲ್ಲಿ ಹಿಂದೆ, ಆಟದಲ್ಲಿ ಮುಂದೆ. ಆಟ ಅಂದ್ರೆ ಏನು ಮೆಡಲ್ ಗಿಡಲ್ ಸಿಗ್ಲಿಲ್ಲ, ಆದ್ರೂ ಮುಂದೆ ಇದೆ. ಮಗಳು ಪಾಠದಲ್ಲಿಯೂ ಆಟದಲ್ಲಿಯೂ? ಹೌದು. ಖುಷಿ ಇದೆ? ಹೌದು, ಖುಷಿ ಇದೆ. ಏನ್ ನೆಕ್ಸ್ಟ್ ಏನು? ನೆಕ್ಸ್ಟ್ ನಾನು ಕಾಮರ್ಸ್ ತಕೊಂಡು CA ಮಾಡೋದಂತ ಯೋಚನೆ ಮಾಡಿದ್ದೇನೆ. ಮತ್ತೆ CA ಅಥವಾ CS. ಕಾಮರ್ಸ್? ಕಾಮರ್ಸ್. ಎಲ್ಲ 600ಕ್ಕಿಂತ ಮೇಲೆ ಹೋದವರೆಲ್ಲ PCMB ಅಥವಾ ಸೈನ್ಸ್ ಅಂತ ಮಾತಾಡುವಾಗ ಬಹಳ ಯೋಜನಾಬದ್ಧವಾದಂತಹ ಒಂದು ಫ್ಯೂಚರ್ ಬಗ್ಗೆ ಒಂದು ಧ್ಯೇಯ ಇಟ್ಕೊಂಡಂಗಿದೆ ನೀವು. ಅಂದ್ರೆ ನಾವು ನಮ್ಗೆ ಇಷ್ಟ ಬಂದ ಕೋರ್ಸ್ ಅನ್ನು ತಕೊಳ್ಬೇಕು. ಯಾರು ಫೋರ್ಸ್ ಮಾಡ್ತಾರಂತ ಆ ಕೋರ್ಸ್ ಅನ್ನು ತಕೊಳ್ಬಾರ್ದು. ಅದಕ್ಕೆ ನನ್ಗೆ ಸೈನ್ಸ್ಗಿಂತ ಕಾಮರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಅದಕ್ಕೆ ಅದನ್ನು ತಕೊಳ್ತೀನಿ.
ನೀವು ಫೋರ್ಸ್ ಮಾಡಿದ್ರೆ ಇಲ್ಲ, ಅವಳದು ಯಾವುದು ಆಯ್ಕೆ ಉಂಟು ಅದು ನಮ್ಮ ಚಾಯ್ಸ್. ಅದಕ್ಕೆ ಸಪೋರ್ಟ್. ಸಪೋರ್ಟ್ ಉಂಟು 100%. ಆಲ್ ದಿ ಬೆಸ್ಟ್ ಪೂರ್ವಿ. ಥ್ಯಾಂಕ್ ಯು. ಈ SGM ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಪರಿಮಳಾ ಮೇಡಮ್ನ ಅಂಡರ್ನಲ್ಲಿ ಎಲ್ಲರೂ ಕೂಡ ಅಧ್ಯಾಪಕ ವರ್ಗ ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಅದರ ಜೊತೆಗೆ ಇನ್ನೋರ್ವ ಸಾಧಕಿ ಮಾಧುರಿ ಅವರನ್ನ ಫೋನ್ ಮೂಲಕ ಸಂಪರ್ಕ ಮಾಡ್ತೇವೆ. ಅವರ ಫೋನ್ನಲ್ಲಿ ಅವರು ಮಾತಾಡಿದಂತಹ ಸಂದರ್ಶನವನ್ನು ಈಗ ಪ್ರಸಾರ ಮಾಡ್ತೇವೆ. ನಮ್ಮ ಜೊತೆಗೆ ಮಾಧುರ್ಯ ಅವರಿದ್ದಾರೆ. ನಮಸ್ತೆ ಮಾಧುರ್ಯ. ನಮಸ್ತೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಏನ್ ಹೇಳ್ತೀರಿ? 620 ಅಂಕ ಪಡೆದಿದ್ದೀರಿ, ಏನ್ ಹೇಳ್ತೀರಿ? ಖುಷಿ ಆಗ್ತಿದೆ. 625 ಅಲ್ಲಿ 620 ಬಂತು ಅಂತ. ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ಬಂದಿದೆ, ಖುಷಿ ಇದೆ. ಯಾವ್ದ್ರಲ್ಲಿ 5 ಮಾರ್ಕ್ ಕಡಿಮೆ ಆದ್ದು? ಸೈನ್ಸ್ ಅಲ್ಲಿ 4 ಮಾರ್ಕ್ಸ್ ಹೋಯ್ತು, ಆಮೇಲೆ ಹಿಂದಿಲಿ 1 ಮಾರ್ಕ್ ಹೋಯ್ತು. ಸೈನ್ಸ್ ಅಲ್ಲಿ 4 ಮಾರ್ಕ್ಸ್ ಹೋಯ್ತು, ಹಿಂದಿಯಲ್ಲಿ 1 ಮಾರ್ಕ್ ಹೋಯ್ತು. 1 ಮಾರ್ಕ್ ಹೋಗಿದೆ. ಈಗ ನಿಮಗೆ ಈ ಒಂದು 620 ಅಂಕ ಬರ್ತಿದೆ. ಹೇಗೆ ಓದುದು 620 ಅಂಕ ಪಡೆಯೋದಕ್ಕೆ? ಬರೀ ಅಂದ್ರೆ ಟೆಕ್ಸ್ಟ್ ಬುಕ್ ಆ ಥರ ಮಾತ್ರ ಸೀಮಿತವಾಗಿರ್ದೆ, ಇನ್ನ ಜಾಸ್ತಿ ಕ್ವಶನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಓದ್ಬೇಕು. ಆಮೇಲೆ ಸ್ಟಾರ್ಟಿಂಗ್ ಇಂದಾನೆ ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಿ ಓದ್ಬೇಕು. ಓಕೆ. ನೀವು ಡ್ಯಾನ್ಸ್ ಮಾಡ್ತಾ, ಪ್ರತಿಭೆ ಅಥವಾ ಸ್ಟೇಜ್ ಅಲ್ಲಿ ಆಕ್ಟಿಂಗ್ ಎಲ್ಲ ಮಾಡ್ತಾ, ಅದ್ರ ಜೊತೆಗೆ ಕಲೆಯಲ್ಲಿದ್ದು ಓದಿದಲ್ವಾ? ಹೌದು. ನಿಮ್ಮ ಟೀಚರ್ಸ್ನ ಸಪೋರ್ಟ್ ಮತ್ತು ನಿಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧರ್ಮಸ್ಥಳದ ಬಗ್ಗೆ ಏನ್ ಹೇಳ್ತೀರಿ? ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಫುಲ್ ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಡೌಟ್ ಯಾವಾಗ ಕೇಳಿದ್ರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಓಕೆ. ತಂದೆ ತಾಯಿ ಸಪೋರ್ಟ್? ತಂದೆ ತಾಯಿನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ರಿಸೋರ್ಸಸ್ ಬುಕ್ ಕೊಡೋದಾಗಿರ್ಬೋದು, ಪ್ರಿಂಟ್ಔಟ್ ಟೆಕ್ಸ್ಟ್ ಕೊಡೋದಾಗಿರ್ಬೋದು, ಎಲ್ಲ ವಿಷಯದಲ್ಲೂ ಮೆಂಟಲಿ, ಫಿಸಿಕಲಿ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಏನು ಮಾಧುರ್ಯ? ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀನಿ, JEE ಎಕ್ಸಾಮ್ ಬರೆದು. ಓಕೆ. ಆಲ್ ದಿ ಬೆಸ್ಟ್ ನಿಮ್ಮ PUCಗೆ, JEEಗೆ, ಆ ನಂತರ ಮುಂದಿನ ಭವಿಷ್ಯಕ್ಕೆ. ನಾನು ಈಗ ಎಲ್ಲ ಟೀಚರ್ಸ್ಗೂ, ನನಗೆ ಎಲ್ಲ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ನಿಮಗೆ ಈ ಕಾನ್ಸಂಟ್ರೇಷನ್ ಅಲ್ಲಿ ಓದ್ಲಿಕ್ಕೆ ಏನ್ ಕಾರಣ? ಅಂದ್ರೆ ಮುಂಚೆಯಿಂದನೂ ನನಗೆ ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅಂದ್ರೆ ಓದೋದ್ರಲ್ಲಿ ನನಗೆ ಅಂದ್ರೆ ಖುಷಿ ಇದೆ. ಓಕೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ನೀವು ಮೈಸೂರಲ್ಲಿ ಇದ್ದೀರಿ ಅಂತ ಕೇಳ್ಪಟ್ಟೆ. ಹೌದು. ಅದಕ್ಕೋಸ್ಕರವೇ ಕರೆ ಮಾಡಿ ನಿಮ್ಮ ಹತ್ರ ಮಾತಾಡಿಸಿದ್ದೇನೆ. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇದು ಧರ್ಮಸ್ಥಳದ SGM ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಇಬ್ಬರು ಸಾಧಕಿ ವಿದ್ಯಾರ್ಥಿನಿಯರ ಮತ್ತು ಅವರ ಮನೆಯವರ ಮಾತು. ಬಹಳ ಅದ್ಭುತವಾದಂತಹ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಓದಿದ್ದಾರೆ. ಜೊತೆಗೆ ಕಲರವದ ಜೊತೆಗೆ ಓದಿದಂತಹ ವಿದ್ಯಾರ್ಥಿಗಳು ಅನ್ನೋದಕ್ಕೆ ಭಾರಿ ಖುಷಿ ಇದೆ. ಓದುವುದರಲ್ಲಿ, ಆಡೋದ್ರಲ್ಲಿ, ಜೊತೆಗೆ ಕಲಿಕೆಯಲ್ಲಿ ಎಲ್ಲದರಲ್ಲಿಯೂ ಕೂಡ ಮುಂದಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಿರಲಿ, ಅವರ ಅಂದುಕೊಂಡಂತ ಕನಸುಗಳು ಈಡೇರಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.